ಸಾಮಾನ್ಯವಾಗಿ ಕಠಿಣ ದುಡಿಮೆಯ ಕತ್ತೆಗಳನ್ನು ಬುದ್ದು ಎಂದು ತಿಳಿಯುವುದಿದೆ. ಆದರೆ ಅವು ನಮ್ಮ ಜಾನುವಾರುಗಳಿಗಿಂತ ಬುದ್ಧಿವಂತ ಪ್ರಾಣಿಗಳು ಎನ್ನಲಾಗಿದೆ. ಗುಡ್ಡಗಾಡು ಪ್ರದೇಶಗಳಲ್ಲಿ, ಮರಳುಗಾಡು ನೆಲಗಳಲ್ಲಿ, ಹಳ್ಳಿಗಾಡುಗಳಲ್ಲಿ ಕತ್ತೆಗಳನ್ನು ಹೀರು ಸಾಗಿಸಲು, ಸಣ್ಣ ಗಾಡಿ ಎಳೆಯಲು, ಜನರನ್ನ ಹೊರಲು ಕೂಡ ಬಳಸುತ್ತಾರೆ. ಭಾರತದಲ್ಲಿ ಕತ್ತೆಗಳ ಸಂಖ್ಯೆ ಕಳೆದ ಅರ್ಧ ಶತಮಾನದಿಂದ ಇಳಿವಣಿಗೆಯಲ್ಲಿವೆ. 2019ರ ಕೊನೆಯ ಲೆಕ್ಕಾಚಾರದಂತೆ ದೇಶದಲ್ಲಿ 1,20,000 ಕತ್ತೆಗಳಿವೆ. ರಾಜಸ್ಥಾನ ಅತಿ ಹೆಚ್ಚು ಕತ್ತೆಗಳನ್ನು ಹೊಂದಿರುವ ರಾಜ್ಯವಾಗಿದೆ. 10 ಹೆಚ್ಚು ಕತ್ತೆಗಳು ಇರುವ ರಾಜ್ಯ. ಕತ್ತೆಗಳ ಉರುಟಂಕಿ ಹಾಗೂ ದೇಶದಲ್ಲಿ ಎಷ್ಟನೇ ಸ್ಥಾನ ಪಡೆದಿವೆ ಎಂಬುದನ್ನು ಮುಂದೆ ಕೊಡಲಾಗಿದೆ. ರಾಜಸ್ಥಾನ 23,000 1ನೇ, ಮಹಾರಾಷ್ಟ್ರ 18,000 2ನೇ, ಉತ್ತರ ಪ್ರದೇಶ 16,000 3ನೇ, ಗುಜರಾತ್ 11,000 4ನೇ, ಬಿಹಾರ 11,000 5ನೇ, ಜಮ್ಮು ಕಾಶ್ಮೀರ 10,000 6ನೇ, ಕರ್ನಾಟಕ 9,000 7ನೇ, ಮಧ್ಯಪ್ರದೇಶ 8,000 8ನೇ, ಹಿಮಾಚಲ ಪ್ರದೇಶ 5,000 9ನೇ, ಆಂಧ್ರ ಪ್ರದೇಶ 5,000 10ನೇ ಸ್ಥಾನದಲ್ಲಿ ಇವೆ. Find your perfect home at Prestige Valley Crest in Central Mangalore on Museum Road, Bijai, Mangalore. Book 1 BHK home starting from 45 lakhs, 2 BHK home starting from 75 lakhs or 3 BHK home starting from 1.05 crores onwards. Relax among 4.75 acres of graceful greenery and 2 high-rise towers with a wide range of amenities like a 22,000 square feet clubhouse, badminton courts, indoor games area and much more. Book your stylish new flat at Prestige Valley Crest today. Phase 1 nearing completion. Visit www.prestigeconstructions.com. RERA approved.